ಬಂಟ್ವಾಳ ತಾಲೂಕಿನ ಕೆದಿಲ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತದ ಶತಮಾನೋತ್ಸವಾಚರಣೆ ಸವಿನೆನಪಿನ ಶತಾನಂದ ಸಭಾಭವನದ ಉದ್ಘಾಟನಾ ಸಮಾರಂಭ ನಡೆಯಿತು. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು, ಪ್ರತಿಯೊಬ್ಬರು ಸಹಕಾರಿ ಸಂಘದಲ್ಲಿ ವ್ಯವಹಾರ ಮಾಡಬೇಕು. ಅದು ಗ್ರಾಮಸ್ಥರಿಗೆ ಅನುಕೂಲ ಹಾಗೂ ಲಾಭವನ್ನುಂಟು ಮಾಡುತ್ತದೆ. ಠೇವಣಿಗಳನ್ನು ಸಹಕಾರಿ ಸಂಘದಲ್ಲಿ ತೊಡಗಿಸಿದಾಗ ಗ್ರಾಮ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಅವರ ಗ್ರಾಮದ ಸಹಕಾರಿ ಸಂಸ್ಥೆಯಲ್ಲಿ ಎಲ್ಲ ಸಾಲವನ್ನು ಪಡ್ಕೊಳ್ಬೇಕು, ಠೇವಣಾತಿಯನ್ನು ಅಲ್ಲೇ ಇಡಬೇಕು ಅನ್ನೋ ಎಲ್ಲ ವ್ಯವಹಾರವನ್ನು ಅಲ್ಲೇ ಮಾಡಿದರೆ ಮಾತ್ರ ಈ ಸಹಕಾರಿ ಸಂಸ್ಥೆಗಳು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನುವಂಥದ್ದು ನೋಡಿ. ನಮ್ಮ ಕಿಡಿಲ ಸುಮಾರು 4 ವರ್ಷದಿಂದ 100ಕ್ಕೆ 100ರಷ್ಟು ಎಲ್ಲ ಸಾಲ ಮರುಪಾವತಿ ಮಾಡಿದ್ದಾರೆ. ವಸೂಲಾತಿ ಅನ್ನುವಂಥ ಶಬ್ದವನ್ನೇ ನಾವು ಉಪಯೋಗ ಮಾಡೋದಿಲ್ಲ. ಜನರಲ್ಲಿ ನೋಟಿಸ್ ಕೊಡೋದಿಲ್ಲ, ಅವ್ರ ಮೇಲೆ ದಾವೆ ದಾಖಲು ಮಾಡೋದಿಲ್ಲ, ಇವೆಲ್ಲ ಅವರಾಗಿ ಬದುಕ್ತಾರೆ. ಯಾಕೆ? ಅವರು ಪಡ್ಕೊಂಡಂಥ ಸಾಲವನ್ನು ಸದುಪಯೋಗ ಮಾಡಿಕೊಂಡು ಅವರು ಅಭಿವೃದ್ಧಿ ಆಗಿಕೊಂಡು ಸಂಸ್ಥೆ ಇನ್ನಷ್ಟು ಬೆಳಿಬೇಕು. ಕ್ಯಾಂಪ್ಕೋ ಅಧ್ಯಕ್ಷ ಸರ್ ಸತೀಶ್ ಚಂದ್ರ ಅವರು ಶತಮಾನದ ಶೀರ್ಷಿಕೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿ, ಸಹಕಾರ ಕ್ಷೇತ್ರದ ಬೆಳವಣಿಗೆಯಿಂದ ದೇಶ ಮುಂದುವರಿಯುತ್ತಿದೆ. ರಾಜ್ಯ ಸರ್ಕಾರ ಅಡಿಕೆಗೆ ಕಾರ್ಯಪಡೆ ರೂಪಿಸಿದ್ದು ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಶನ್ ನೀಡಿದೆ. ಅಡಿಕೆ ಬೆಳೆಗಾರರಿಗೆ ಯಾವುದೇ ಭಯ ಬೇಡ. ರಾಜ್ಯದಲ್ಲಿ ಮೀಟರ್ ಬಡ್ಡಿದಂತೆಗೆ ಸಹಕಾರಿ ಸಂಘ ಕಡಿವಾಣ ಹಾಕಿದೆ. ಸಮಾನತೆ ಸೂತ್ರ ಇರುವ ಸಹಕಾರಿ ಸಂಘಗಳು ಆಧುನಿಕ ದೇವ ಮಂದಿರಗಳು ಎಂದು ಹೇಳಿದರು. ಹಿಂದೆ ಸಾಲ ಯಾರಿಗೆ ಸಿಗ್ತಾ ಇತ್ತು? ಸಾಲ ಯಾರಿಗೆ ಸಿಗ್ತಾ ಇತ್ತು? ಹಿಂದೆ ದೊಡ್ಡವರಿಗೆ ಮಾತ್ರ ಸಿಗ್ತಾ ಇತ್ತು. ಇವತ್ತು ಕೆದರ ಸೊಸೈಟಿಗೆ ಬನ್ನಿ, ನಾವು ನಿನ್ನೆ ಬಿಡಿನಲ್ಲಿದ್ದೆವು, ಮೊನ್ನೆ ಕಾಳಿನಲ್ಲಿದ್ದೆವು, ಮೊನ್ನೆ ಕಾರ್ಕಳದಲ್ಲಿದ್ದೆವು. ನಮ್ಮ ಗ್ರಾಮದ ಎಲ್ಲ ಸದಸ್ಯರಿಗೆ ಅವರಿಗೆ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡತಕ್ಕಂತಹ ಸಾಲ ಸೌಲಭ್ಯಗಳನ್ನು ನಾವು ಕೊಟ್ಟ ಕಾರಣ ಇವತ್ತು ನಾವು ಜಗತ್ತಿನಲ್ಲಿ ಅದ್ವಿತೀಯರಾಗಿ ಬಾಳಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಆಗಿದೆ. ರಿಸರ್ವೇಶನ್ ಇಲ್ಲ, ಇದರಲ್ಲಿ ರಿಸರ್ವೇಶನ್ ಇಲ್ಲ. ಇಡೀ ಕರ್ನಾಟಕದಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಬ್ರೇಕ್ ಹಾಕಿದ್ದಿದ್ರೆ ಅದು ನಮ್ಮ ಸಹಕಾರಿಗಳು ನಾವು ಹೆಮ್ಮೆಯಿಂದ ಇವತ್ತು ಹೇಳಿಕೊಳ್ಳತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್, ಕೆದಿಲ ಸಂಘದ ಮಾಜಿ ಅಧ್ಯಕ್ಷರಾದ ಪದ್ಮನಾಭ ಭಟ್ ಬಡಕಿಲ, ಜೆ ಭೀಮಭಟ್ಟ ಮೀರಾವನ, ಮಾಜಿ ಕಾರ್ಯದರ್ಶಿಗಳಾದ ಕೆ ದೇವಪ್ಪಗೌಡ ಕುದುಮಾನು, ಚೆನ್ನಪ್ಪಗೌಡ ಕುದುಮಾನ್ ಅವರನ್ನು ಸನ್ಮಾನಿಸಲಾಯಿತು. ಶತಮಾನದ ಮಾನಶೀರ್ಷಿಕೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ಶತಮಾನೋತ್ಸವಾಚರಣೆಯ ಸವಿನೆನಪಿನ ಶತಾನಂದ ಸಭಾ ಭವನವನ್ನು ಉದ್ಘಾಟಿಸಲಾಯಿತು. ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ಸಹಕಾರ ಭಾರತಿ ರಾಷ್ಟ್ರೀಯ ಸಹ ಸಂಘಟನಾ ಪ್ರಮುಖ ಕೊಂಕೋಡಿ ಪದ್ಮನಾಭ, ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರರಾಜ್ ಕರ್ಕೇರ, ಸಂಘದ ಅಧ್ಯಕ್ಷ ಬಿ ಪದ್ಮನಾಭ ಭಟ್ ಪೆರ್ನಾಚೆ, ತಾಲೂಕು ಪಂಚಾಯತ್ನ ಸದಸ್ಯ ಹಾಜಿ ಆದಂ ಕುഞ്ഞി ಪಾಯಪೆ, ಸ್ಕ್ಯಾಡ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿ, ಕೆದಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಕೆದಿಲ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಅಣ್ಣಪ್ಪ ಕುಲಾಲಪೇರು ಮುಗ್ರು, ಶತಮಾನದ ಮಾನಸ್ಮರಣ ಸಂಚಿಕೆಯ ಸಂಪಾದಕ ಚಂದ್ರಶೇಖರ್ ಭಟ್ ಕುಕ್ಕಾಜೆ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.